ಪುತ್ತೂರು ಕೊಂಬೆಟ್ಟು ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಎಲ್ಲಾ ವರ್ಗದ ವಿದ್ಯಾರ್ಥಿಗಳನ್ನ ಸಮಾನ ದೃಷ್ಟಿಯಿಂದ ನೋಡಲಾಗ್ತಾ ಇದ್ದು ಯಾರಲ್ಲೂ ತಾರತಮ್ಯವನ್ನು ನಡೆಸಲಾಗ್ತಾ ಇಲ್ಲ ಎಂದು ಕಾಲೇಜು ಪ್ರಾಂಶುಪಾಲ ಸುರೇಶ್ ಭಟ್ ಹೇಳಿದ್ದಾರೆ. ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಲೇಜಿನ ಉಪನ್ಯಾಸಕರ ಬಗ್ಗೆ ಇಲ್ಲಸಲ್ಲದ ಆರೋಪ ಕೇಳಿ ಬರ್ತಾ ಇರುವುದು ಕಾಲೇಜಿನ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಈ ಸ್ಪಷ್ಟನೆಯನ್ನ ನೀಡ್ತಾ ಇರುವುದಾಗಿ ಪ್ರಾಂಶುಪಾಲರು ತಿಳಿಸಿದರು. ಕಳೆದ ಒಂದು ವಾರದ ಹಿಂದೆ ಕಾಲೇಜಿನಲ್ಲಿ ನಡೆದಂತಹ ಕ್ಷುಲ್ಲಕ ಕಾರಣವನ್ನ ಹೊರಗಿನ ಕೆಲವು ಶಕ್ತಿಗಳು ದೊಡ್ಡದಾಗಿ ಬಿಂಬಿಸುವ ಮೂಲಕ ವಿದ್ಯಾರ್ಥಿಗಳ ಮನಸ್ಸಿಗೆ ಕೆಟ್ಟ ವಿಚಾರಗಳನ್ನ ತುಂಬಿಸುವ ಕಾರ್ಯ ನಡೆದಿದೆ ಎಂದ ಅವರು, ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಬಂದರೂ ಅದನ್ನ ಕಾಲೇಜಿನ ಉಪನ್ಯಾಸಕರ ಗಮನಕ್ಕೆ ತರುವ ಬದಲು ಹೊರಗಿನ ವ್ಯಕ್ತಿಗಳಿಗೆ ನೀಡಿದ ಪರಿಣಾಮ ಹೀಗಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಕಾಲೇಜಿನಲ್ಲಿ ಇಂತಹ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಇವತ್ತಿನವರೆಗೆ ಅಂತದ್ದು ಯಾವುದೇ ಕಂಪ್ಲೇಂಟ್ ನಮ್ಮಲ್ಲಿ ಇಲ್ಲ. ನಮ್ಮ ಎಲ್ಲ ಉಪನ್ಯಾಸಕರು ಸಹ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಇದು ಮಾಡ್ತಾ ಇದ್ದೇವೆ. ನಿನ್ನೆ ಬೆಳಿಗ್ಗೆ ನಮ್ಮ ಹೆಮ್ಮೆಯ ಶಾಸಕರು ಸಭೆ ನಡೆಸಿ ಎಲ್ಲ ಉಪನ್ಯಾಸಕ ವರ್ಗದವರಿಗೆ ಪುನೊಮ್ಮೆ ಮನವರಿಕೆ ಮಾಡಿದ್ದಾರೆ. ನಾವು ಇವತ್ತು ಬಹಳ ಮುಖ್ಯವಾದ ಉದ್ದೇಶ, ಇವತ್ತು ಇಂದಿನವರೆಗೆ ಹಾಗೂ ಇನ್ನು ಮುಂದೆ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ವಿದ್ಯಾಭ್ಯಾಸ, ಸುರಕ್ಷತೆ ಎಲ್ಲವನ್ನು ನೀಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಮ್ಮಲ್ಲಿ ಒಂದು ಅರಿಕೆ ಏನಂದರೆ, ಯಾವುದೇ ಸಂಸ್ಥೆಗಳವರು ಅಥವಾ ಸಂಘಟನೆಯವರು ವಿದ್ಯಾರ್ಥಿಗಳಲ್ಲಿ, ಯಾಕಂದರೆ ಅವರು 16 ವರ್ಷಕ್ಕಿಂತ ಸಣ್ಣ ಮುಗ್ಧ ವಿದ್ಯಾರ್ಥಿಗಳು, ಅವರಲ್ಲಿ ಯಾವುದೇ ರೀತಿಯ ಕೆಟ್ಟ ಭಾವನೆಯನ್ನು ಕೆರಳಿಸದೆ ಇಂಥ ಯಾವುದೇ ರೀತಿಯ ಘಟನೆಗಳು ಅವರ ಗಮನಕ್ಕೆ ಬಂದಲ್ಲಿ ದಯವಿಟ್ಟು ನಮ್ಮ ಗಮನಕ್ಕೆ ತಂದರೆ ನಾವು ಪೋಷಕರನ್ನು ಕರೆಸಿ, ಇಲ್ಲಿಯವರೆಗೆ ನಾವು ಹಲವಾರು ಸಣ್ಣ ಪುಟ್ಟ ಘಟನೆಗಳಾದ ಸಂದರ್ಭದಲ್ಲಿ ಪೋಷಕರನ್ನು ಕರೆಸಿ ಅವರಿಗೆ ಮಾರ್ಗದರ್ಶನ ನೀಡಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇಂಥ ಸಣ್ಣ ಪುಟ್ಟ ಘಟನೆಗಳನ್ನು ನಾವು ಸಂಸ್ಥೆಯ ಒಳಗೆ ಪರಿಹರಿಸ್ತೇವೆ. ನಮ್ಮಲ್ಲಿಯೇ ಹೊರಗೆ ಕೊಂಡೋಗದಾಗಿ ಮಕ್ಕಳಲ್ಲಿಯೇ ಇಂಥದ್ದನ್ನು ಮಕ್ಕಳ ಪೋಷಕರು ಮತ್ತು ಮಕ್ಕಳಲ್ಲಿ ಅಥವಾ